ಪುತ್ತೂರು ಆಂಜನೇಯ ಯಕ್ಷಗಾನ ಕಲಾ ಸಂಘದ 50ನೇ ವರ್ಷಾಚರಣೆಯ ಕಾರ್ಯಕ್ರಮಗಳು ಡಿಸೆಂಬರ್ 22 ಮತ್ತು 23ರಂದು ಮಹಾಲಿಂಗೇಶ್ವರ ದೇವಳದ ನಟರಾಜ ವೇದಿಕೆಯಲ್ಲಿ ನಡೆಯಲಿದೆ ಎಂದು ಆಂಜನೇಯ ಯಕ್ಷ ಸುವರ್ಣ ಸಂಭ್ರಮ ಸಮಿತಿ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದೆ. ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಸಮಿತಿಯ ಪದಾಧಿಕಾರಿಗಳು ಡಿಸೆಂಬರ್ 22ರಂದು 9 ರಿಂದ 10 ರವರೆಗೆ ಪ್ರಸಿದ್ಧ ಹಿಮ್ಮೇಳನ ಕಲಾವಿದರಿಂದ ಗಾನಾರ್ಚನೆಯೊಂದಿಗೆ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಆರಂಭಗೊಳ್ಳಲಿದ್ದು ಅದೇ ದಿನ ಸಾಯಂಕಾಲ 3:30 ರಿಂದ ಯಕ್ಷಗಾನದ ಒಳಗೆ ಸಂಗತ ಅಸಂಗತ ವಿಷಯದ ಕುರಿತು ಮಾತುಕತೆ ನಡೆಯಲಿದೆ. ಡಿಸೆಂಬರ್ 23ರಂದು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ಯಕ್ಷಗಾನದ ವಿವಿಧ ಮಜಲುಗಳ ಕುರಿತ ಮಾತುಕತೆ ಕಾರ್ಯಕ್ರಮವು ಮುಂದುವರಿಯಲಿದೆ ಎಂದರು. ಡಿಸೆಂಬರ್ 22ರಂದು ಪೂರ್ವಾಹ್ನ 9 ರಿಂದ 10 ತನಕ ಪ್ರಸಿದ್ಧ ಹಿಮ್ಮೇಳ ಕಲಾವಿದರಿಂದ ಗಾನಾರ್ಚನೆಯೊಂದಿಗೆ ಸುವರ್ಣ ಸಂಭ್ರಮ ಉದಗೊಳ್ಳಲಿದೆ. ಶ್ರೀ ಯಗನೀರ್ ಮಠಾಧೀಶ ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದಂಗಳವರು ದೀಪ ಪ್ರಜ್ವಲನ ಶ್ರೀ ರಾಜವಚನಗಳ ಮೂಲಕ ಶುಭಚಾರಗೊಳ್ಳುವ ಸಮಾರಂಭದ ಅಧ್ಯಕ್ಷತೆಯನ್ನು ಮುಂಬಯಿಯ ವಿವಿಯ ವಿಶ್ರಾಂತ ಪ್ರಾಚಾರ್ಯ ವಸಂತಕುಮಾರ್ ಇರುವರು. ಡಾಕ್ಟರ್ ಜೆ.ಸಿ. ಅಡಿಗರ್, ಎಸ್.ಎನ್. ಪಂಜಾರಿ, ಪಿ. ನಾರಾಯಣಮಣಿ, ಸುಧಾಕರ್ ಶೆಟ್ಟಿ, ಜ್ಞಾನಪೂಜಾರಿ, ರಾಕೇಶ್ ಪ್ರಭು ಉಪಸ್ಥಿತರಿದ್ದರು. ಪೂರ್ವಾಹ್ನ 11 ರಿಂದ ಪಾರ್ಥಿವಾಗ್ರಣಿ 7 ಮಾತಿನ ಮಂಟಪ, ಮಧ್ಯಾಹ್ನ 12:30 ರಿಂದ 4 ನೆನಪು ಶ್ರೀನಿವಾಸಯ್ಯವರ ಅಧ್ಯಕ್ಷತೆಯಲ್ಲಿ ಸಂಘದ 50ರ ಹಿನ್ನೋಟ, ಸುವರ್ಣ ಮೆಲುಕು, ಪಿ.ಡಿ. ಜಗನ್ನಿವಾಸರಾವ್, ಗುಡ್ಡಪ್ಪಗೌಡ, ಶ್ರೀ ರಂಗನಾಥರಾವ್, ರಮಾನಂದ ನಾಯಕ, ಡಿ. ಯಶೋಧ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಜರಗಲಿದೆ. 1:30 ರಿಂದ ಈರುಳ್ಳಿ ಯತಿವೇಶದಿ ಹಿರಿಯ ಕಲಾವಿದರ ಉಪಸ್ಥಿತಿಯಲ್ಲಿ ಮಾತಿನ ಮಂಟಪ ಎದ್ದುಕೊಳ್ಳಲಿದೆ. ಸಾಯಂಕಾಲ 3:30 ರಿಂದ ಯಕ್ಷಗಾನದೊಳಗೆ ಸಂಗತ ಅಸಂಗತ ವಿಷಯದ ಕುರಿತು ಗುಂಜರಗಿ ಈಶ್ವರ ಭಟ್ರು, ಗಣರಾಜ್ ಕುಂಬ್ಳೆ, ಸುಬ್ರಾಯ ಸಂಪಾದಿಯವರು ವಿಷಯ ಪ್ರಸ್ತುತಿಗೊಳಿಸುವ ಮಾತುಕತೆ ಮಲ್ಪೆ ವಾಸುದೇವ ಸ್ವಾಮಿ ಅಧ್ಯಕ್ಷತೆಯಲ್ಲಿ ವಿ.ಬಿ. ಅತ್ತಿಗಡಿಯವರ ಉಪಸ್ಥಿತಿಯಲ್ಲಿ ನಡೆಯಲಿರುವುದು. ಸಂಜೆ 5ಕ್ಕೆ ಮಲ್ಪೆ ವಾಸುದೇವ ಸ್ವಾಮಿಗಳಿಗೆ ಸುವರ್ಣ ಸನ್ಮಾನ ಪ್ರದಾನ, ಮಾಯದರ್ಶಿ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮಿ, ಬಾಳಕೋಟಿ ಡಾಕ್ಟರ್ ಶ್ರೀ ಅಶಕಾಂತ ಮಣಿಯವರ ಆಶೀರ್ವಚನ ಸಹಿತ ಸೌಲೂರು ಕೈ ಸಿದ್ದರಾಮಯ್ಯವರ ಅಧ್ಯಕ್ಷತೆಯಲ್ಲಿ ಗೋಕುಲ ಲಕ್ಷ್ಮೀನಾರಾಯಣ ಭಟ್ ಗುಡಿಸೇವೆ